ಎಲ್ಲರಿಗೂ ಸಹ ವಂದನೆಗಳು. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಇವರು ಪ್ರಸ್ತುತಪಡಿಸುವಂತಹ ನಮ್ಮ ಟಿ ವಿ ಎಲ್ಲ ವೀಕ್ಷಕ ಬಾಂಧವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಬಂಧುಗಳೇ, ಇತ್ತೀಚಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯ ರಕ್ಷಣೆಗೆ, ಆರೋಗ್ಯ ಪಾಲನೆಗೆ ಹಲವಾರು ಥೆರಪಿಗಳಿವೆ. ಈಗಾಗಲೇ ಅಲೋಪತಿ, ಹೋಮಿಯೋಪತಿ, ಆಯುರ್ಪತಿ, ನ್ಯಾಚುರೋಪತಿ ಬೇರೆ ಬೇರೆ ಥೆರಪಿಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯದ ರಕ್ಷಣೆಗೆ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ಬಹಳಷ್ಟು ಸಹಕಾರಿ ಅಂತ ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಇಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸಲು ಹಾಗೂ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ, ಸಾಕಷ್ಟು ರಕ್ತ ಪರಿಚಲನೆ ಸುಗಮವಾಗುವಂತಹ ಭಾರತೀಯ ಸಂಸ್ಕೃತಿ ಕಲೆಯಾದ ಪತಂಜಲಿ ಋಷಿಮುನಿಗಳು ತಿಳಿಸಿದ ಅಷ್ಟಾಂಗ ಯೋಗದ ಕೆಲವು ಆಸನಗಳು, ಪ್ರಾಣಾಯಾಮ, ಆಮೇಲೆ ಯಮ ನಿಯಮ, ಹಾಗೆ ಮುದ್ರಾ ಯೋಗ ಇತ್ಯಾದಿಗಳನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಗಮನಿಸೋಣ. ಬಂಧುಗಳೇ, ಇಲ್ಲಿ ಯೋಗ ಮೂಲತಃ ಒಂದು ಆಧ್ಯಾತ್ಮಿಕ ಅನುಶಾಸನವಾಗಿದೆ, ಪರಿಷ್ಕೃತ ವಿಜ್ಞಾನ ಆಧಾರಿತವಾಗಿದೆ ಹಾಗೂ ಆರೋಗ್ಯಕರ ಜೀವನ ಶೈಲಿಯಾಗಿದೆ. ಅದಕ್ಕೆ ಯೋಗ ಎನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಎನ್ನುವುದರಿಂದ ಬಂದಿದ್ದು ಕೂಡಿಸು, ಜೋಡಿಸು, ಸೇರಿಸು, ಒಂದಾಗಿಸು, ಐಕ್ಯಗೊಳಿಸು ಎನ್ನುವ ಅರ್ಥಗಳನ್ನು ಹೇಳಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ನಮಗೆ ಅಧಿಕೃತವಾಗಿ ವೈಜ್ಞಾನಿಕವಾಗಿ ಪರಿಚಯ ಮಾಡಿಕೊಟ್ಟಂತಹ ಋಷಿಮುನಿ ಪತಂಜಲಿಯವರು ತನ್ನ ಪಾತಂಜಲ ಯೋಗ ದರ್ಶನಲ್ಲಿ ಪತಂಜಲಿ ಋಷಿಮುನಿಗಳು 8 ಮೆಟ್ಟಲುಗಳನ್ನು ಹೇಳಿದ್ದಾರೆ. ಯಮ ನಿಯಮ, ಮಾರಲ್ ಕರೇಜ್, ಆಸನ, ಸ್ಥಿರಂ ಸುಖಂ ಆಸನ, ಪ್ರಾಣಾಯಾಮ, ಬ್ರೆತ್ ಕಂಟ್ರೋಲ್, ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಿಸಲು, ಆಮೇಲೆ ಪ್ರತ್ಯಾಹಾರ, ಪಂಚೇಂದ್ರಿಯಗಳ ಹತೋಟಿ, ಧಾರಣ, ಏಕಾಗ್ರತೆ, ಹಾಗೆ 7ನೇ ಮೆಟ್ಟಿಲೆ ಧ್ಯಾನ, ನಿರಂತರವಾದ ಪ್ರಯತ್ನರಹಿತವಾದ ಒಂದೇ ವಸ್ತುವಿನ ಯೋಚನೆಯ ಪ್ರವಾಹವೇ ಧ್ಯಾನ, ನಮ್ಮ ಮನಸ್ಸನ್ನು ಕಾಮುಗೊಳಿಸೋದು, ಹಾಗೆ ಶಾಂತವಾಗಿ ನಿರ್ಮಲಗೊಳಿಸೋದು ಧ್ಯಾನ, ಕೊನೆಯಲ್ಲಿ ಸಮಾಧಿ, ನಿರಾಳ, ನಿರ್ಮಲ, ನಿಶ್ಚಂತೆ. ಹಾಗೆ ನಮ್ಮ ಹಿಂದಿನ ಕಾಲದ ಋಷಿಮುನಿಗಳಾಗಲಿ, ಸಾಧಕರಾಗಲಿ, ಯೋಗಿಗಳಾಗಲಿ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ, ಋಷಿಮುನಿಗಳ ಪರಂಪರೆಯಲ್ಲಿ ಅಥವಾ ರಾಜ ಮಹಾರಾಜರ ಕಾಲದಲ್ಲಿ ನಮ್ಮ ಆರೋಗ್ಯ ಪಾಲನೆಗೆ ಅಥವಾ ಅವರ ಆರೋಗ್ಯ ರಕ್ಷಣೆಗೆ ಈ ಒಂದು ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ಗುರುಕುಲ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವುದರಿಂದ ದಾಖಲೆ ಇದೆ. ಅಂತಹ ಭಾರತೀಯ ಸಂಸ್ಕೃತಿ ಕಲೆಯಾದ ಕೆಲವು ಆಯುಧ ಯೋಗಾಸಗಳು, ಪ್ರಾಣಾಯಾಮ, ಅದರಲ್ಲಿ ವಿಶೇಷವಾಗಿ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎದುರಾಗುವಂತಹ ಸಮಸ್ಯೆಯ ಒಂದು ನಿಯಂತ್ರಣಕ್ಕೆ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಮುಖ್ಯವಾಗಿ ಅರ್ಧಚಕ್ರಾಸನ, ಪಾದಹಸ್ತಾಸನ, ಅರ್ಧ ಉಷ್ಟ್ರಾಸನ, ಭುಜಂಗಾಸನ ಇತ್ಯಾದಿ ವೈವಿಧ್ಯಮಯ ಆಸನಗಳನ್ನು ಪ್ರಾತ್ಯಕ್ಷತೆಯ ಮಾಲಿಕೆಯನ್ನು ಇವಾಗ ನಾವು ನೋಡೋಣ. ಮತ್ತು ಇನ್ನಷ್ಟು ನಮ್ಮ ಲಂಗ್ಸ್ ಕೆಪ್ಯಾಸಿಟಿ ಅಂದರೆ ಶ್ವಾಸಕೋಶ ಬಲಿಷ್ಠಗೊಳ್ಳಲು ಹಾಗೆ ರೋಗ ನಿರೋಧ ಶಕ್ತಿ ಹೆಚ್ಚಿಸುವಂತಹ ನಾಡಿಶುದ್ಧಿ ಪ್ರಾಣಾಯಾಮ, ಸುಖ ಪ್ರಾಣಾಯಾಮ, ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಎಲ್ಲ ಬಗೆಯ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಮುಂದೆ ಮಾಹಿತಿ ಪಡೆಯೋಣ ಬಂಧುಗಳೇ. ಅದರ ಜೊತೆಯಲ್ಲಿ ಮುದ್ರೆಗಳು ಮತ್ತು ಮಂತ್ರ ಮುದ್ರೆಗಳು, ಇದು ಒಂದು ಬಹಳಷ್ಟು ಹಳೆಯ ಥೆರಪಿ. ಮುದ್ರಾ ಯೋಗದ ಬಗೆಯ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಪಡೆಯೋಣ. ಇದೀಗ ಆಯ್ದ ಕೆಲವು ಯೋಗಗಳ ಭಂಗಿಗಳು, ಅದಕ್ಕೆ ಬೇಕಾಗುವಂತಹ ಕೆಲವು ವ್ಯಾಯಾಮದ ಬಗೆಯ ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ಪಡೆಯೋಣ ಹೇಳುತ್ತಾ ಈಗ ನಾವು ಅದರ ಪ್ರಾತ್ಯಕ್ಷತೆಯನ್ನು ಇವಾಗ ಗಮನಿಸೋಣ. ವಂದನೆಗಳು ಬಂಧುಗಳೇ. ಈಗ ಪ್ರಾರಂಭದಲ್ಲಿ ಪ್ರಾರ್ಥನೆ ಯೋಗ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ನಮಸ್ಕಾರ ಮುದ್ರೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲ್ಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆತ್ಮೀಯ ಎಲ್ಲ ವೀಕ್ಷಕ ಬಾಂಧವರೇ, ಯೋಗ ಪ್ರಾರಂಭದಲ್ಲಿ ಈ ರೀತಿ ಯೋಗ ಮಂತ್ರ ಅಥವಾ ಇಷ್ಟದೇವರ ಪ್ರಾರ್ಥನೆ ಮಾಡಿಕೊಂಡು ಆರಂಭದಲ್ಲಿ ಜ್ಞಾನ ಸರಸ್ವತಿ ಮುದ್ರೆ, ತೋರು ಬೆರಳು ಹೆಬ್ಬೆರಳು ತುದಿ ಜ್ಞಾನ ಸರಸ್ವತಿ ಮುದ್ರೆಯಲ್ಲಿ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸುವಂತಹ ಸರಳ ಧ್ಯಾನ, ಚಿಕ್ಕ ಧ್ಯಾನ ಮಾಡೋಣ. ಈ ರೀತಿ ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ, ದೇಹ ಸಡಿಲ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ, ಕ್ಲೋಸ್ ಯುವರ್ ಐಸ್, ಕಾನ್ಸಂಟ್ರೇಟ್ ದ ಬ್ರೀತ್. ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸೋಣ. ಸ್ವಲ್ಪ ಹೊತ್ತು ಏಕಾಗ್ರತೆಯನ್ನು ಸಾಧಿಸೋಣ.
ಮೂಗಿನಲ್ಲಿ ಹರಿದಾಡುವ ಉಸಿರನ್ನು ಗಮನಿಸುತ್ತಾ ಇರಿ. ಸ್ವಲ್ಪ ಹೊತ್ತು ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸೋಣ. ಮನಸ್ಸಿನ ನಿರ್ಮಲತೆಗಾಗಿ, ಶಾಂತಿಗಾಗಿ ಧ್ಯಾನ ಅಭ್ಯಾಸ ಮಾಡೋಣ ಬಂಧುಗಳೇ. ದಯವಿಟ್ಟು ಪೂರ್ತಿ ಭಾಗವಹಿಸಿ. ಸ್ಟ್ರೇಟ್ ಯುವರ್ ಬ್ಯಾಕ್ ಬೋನ್ ಆ್ಯಂಡ್ ನೆಕ್ ಆ್ಯಂಡ್ ಹೆಡ್ ರೀಜನ್. ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್. ಟೋಟಲಿ ಫ್ರೀ ಆಗಿರಿ. ಸ್ಥಿರಂ ಸುಖಂ ಆಸನಂ. ಯಾವುದಾದ್ರು ಒಂದು ಆಸನ ಆಯ್ಕೆ ಮಾಡಿ ಈ ರೀತಿ ಕೂತ್ಕೊಳ್ಳೋಣ. ಸ್ವಲ್ಪ ಹೊತ್ತು ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಈ ಒಂದು ಉಸಿರನ್ನು ಗಮನಿಸುವ ಸರಳ ಧ್ಯಾನ ಅಭ್ಯಾಸ ಮಾಡೋಣ. ಹಾಗೆ ನಿಧಾನವಾಗಿ ಸಹಜ ಸ್ಥಿತಿ. ಆರಂಭದಲ್ಲಿ ನಮ್ಮ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏಕಾಗ್ರತೆ ಇಂಥ ಚಿಕ್ಕ ಧ್ಯಾನ. ಹಾಗೆ ನಮ್ಮೊಂದಿಗೆ ಕುಮಾರಿ ಆಕಾಂಕ್ಷ 7ನೇ ತರಗತಿ ವಿದ್ಯಾರ್ಥಿನಿ, ಶಾರದಾ ವಿದ್ಯಾನಿಲಯ ಮಂಗಳೂರು. ಇವಳು ಇದನ್ನು ಪ್ರಾತ್ಯಕ್ಷಿಕ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾಳೆ ಬಂಧುಗಳೇ. ಯಾವಾಗಲೂ ಯೋಗ ಪ್ರಾರಂಭ ಮಾಡುವ ಮುಂಚೆ ಒಮ್ಮೆ ಇಷ್ಟ ದೇವರನ್ನು ನೆನೆಸಿಕೊಂಡು ಈ ರೀತಿ ಮನಸ್ಸನ್ನು ಒಂದೆಡೆ ನಾವು ಕೇಂದ್ರೀಕೃತಗೊಳಿಸಬೇಕು. ಆಮೇಲೆ ಚಿಕ್ಕ ಧ್ಯಾನ ಸಾಕು ಈ ರೀತಿ. ಅದಾದ ಮೇಲೆ ದೀರ್ಘ ಉಸಿರಾಟ, ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ. ಉಸಿರಿನ ಪೂರಕ ರೇಚಕಗಳ ವೇಗವನ್ನು ಕಡಿಮೆ ಮಾಡುವುದೇ ಪ್ರಾಣಾಯಾಮ. ನಮ್ಮ ಉಸಿರನ್ನು ಸಕ್ರಮಗೊಳಿಸುವ, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸುವಂತಹ ಸರಳ ಪ್ರಾಣಾಯಾಮ ನೋಡೋಣ. ನೋಡಿ, ಅವಳು ಪದ್ಮಾಸನ ಭಂಗಿಯಲ್ಲಿ ಈ ರೀತಿ ಕೂತ್ಕೊಂಡಿದ್ದಾಳೆ. ಬೆನ್ನು ಕುತ್ತಿಗೆ ನೇರ, ದೇಹ ಸಡಿಲ. ಈ ರೀತಿ ಜ್ಞಾನ ಸರಸ್ವತಿ ಮುದ್ದೆ ಧಾರಣೆ ಮಾಡಿಕೊಂಡು ಕಣ್ಣು ಮುಚ್ಚಿ ಒಮ್ಮೆ ಉಸಿರನ್ನು ಪೂರ್ತಿ ಹೊರಕ್ಕೆ ಬಿಡಬೇಕು. ಇದು ಸುಖ ಪ್ರಾಣಾಯಾಮ. ಆಮೇಲೆ ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಬೇಕು. ದೀರ್ಘವಾಗಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಒಂದು 3 ಬಾರಿ 6 ಬಾರಿ ಎಲ್ಲ ಅಭ್ಯಾಸ ಮಾಡ್ಬೋದು. ಗಮನಿಸಿ ಬಂದ ಸಾಧ್ಯವಾದರೆ ಇಲ್ಲಿ ಮಂತ್ರ ಹಾಕಿ ಒಳ್ಳೆಯದು. ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುವಾಗ ಮನಸ್ಸಿನಲ್ಲಿ ಓಂ ಬ್ರಹ್ಮಾಯ ನಮಃ ಅಂತ ಹೇಳಬೇಕು. ಅಲ್ಲಿ ಉಸಿರು ನಿಲ್ಲಿಸುವಾಗ ಓಂ ವಿಷ್ಣವೇ ನಮಃ. ಉಸಿರು ಬಿಡುವಾಗ ಓಂ ಶಿವಾಯ ನಮಃ ಅಂತೇಳಿ ಹೇಳಿದರೆ ಅದು ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಜ್ವರ ಎಲ್ಲ ಅಷ್ಟು ಬರುವುದಿಲ್ಲ, ನಮ್ಮ ಜ್ವರದ ಹತೋಟಿಗೆ ಒಳ್ಳೆಯದು ಅಂತೇಳಿ ಮುದ್ರಾ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಗಮನಿಸಿ ಬಂಧುಗಳೇ, ಈಗ ನೋಡೋಣ. ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತಗೊಳ್ಬೇಕು. ಎಷ್ಟು ಚೆಸ್ಟ್ ಹೊಟ್ಟೆಲ್ಲ ದೊಡ್ಡದಾಗ್ತದೆ. ಹಾಗೆ ಅಲ್ಲಿ 1-2-3 ಸೆಕೆಂಡ್ ನಿಲ್ಲಿಸಿ ಪೂರ್ತಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಇನ್ನೊಮ್ಮೆ ಕೊನೆಯ ಬಾರಿ ನೋಡೋಣ ಈ ರೀತಿ. ಅಂದರೆ ಇಲ್ಲಿ ಉಸಿರನ್ನು ತೆಗೆದುಕೊಳ್ಳುವಾಗ ಆಸಕ್ತರು ಮಂತ್ರ ಪಠಿಸಬಹುದು ಮನಸ್ಸಿನಲ್ಲಿ, ಓಂ ಬ್ರಹ್ಮಾಯ ನಮಃ. ಅಲ್ಲಿ ನಿಲ್ಲಿಸುವಾಗ ಓಂ ವಿಷ್ಣವೇ ನಮಃ. ಉಸಿರು ಬಿಡುವಾಗ ಓಂ ಶಿವಾಯ ನಮಃ ಅಂತೇಳಿ ಹೇಳಿದರೆ ಒಳ್ಳೆಯದು ಅಂತೇಳಿ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಬಂಧುಗಳೇ, ಬಹಳ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆಯೋಣ. ಆರಂಭದಲ್ಲಿ ಬಹಳ ಸರಳವಾಗಿ ಚಿಕ್ಕ ಚಿಕ್ಕ ಧ್ಯಾನ ಪ್ರಾಣಾಯಾಮ ಸಾಕು. ಇನ್ನೀಗ ಮುಂದಿನ ಹಂತಕ್ಕೆ ಹೋಗೋಣ. ನಮ್ಮ ದೇಹದ ಶುದ್ಧೀಕರಣಕ್ಕೆ 6 ಪ್ರಧಾನ ಕ್ರಿಯೆಗಳು. ಯಾವ ರೀತಿ ನಾವು ಸ್ನಾನ ಮಾಡ್ತೀವಿ, ಬ್ರಷ್ ಮಾಡ್ತೀವಿ, ಮುಖ ತೊಳಿತೀವಿ ಅಥವಾ ಹಲ್ಲುಜ್ಜುತ್ತೀವಿ, ಅದೇ ರೀತಿ ದೇಹದ ಒಳಗಿನ ಅಂಗಗಳನ್ನು ಶುಚಿಗೊಳಿಸಬೇಕು. ಷಡ್ಕ್ರಿಯೆಗಳು ಇದು ಯೋಗಿಗಳ ತಂತ್ರಗಳಾಗಿವೆ. ಅದಕ್ಕೆ ಕಪಾಲಭಾತಿ, ತ್ರಾಟಕ, ನೇತಿ, ದೌತಿ, ನೌಲಿ, ಬಸ್ತಿ. ಅದರಲ್ಲಿ ಒಂದು ಕ್ರಿಯೆ ಈ ದಿನ ಕಲಿಯೋಣ ಬಂಧುಗಳೇ. ಕಪಾಲಭಾತಿ. ಕಪಾಲ ಎಂದರೆ ತಲೆಬುರುಡೆ, ಭಾತಿ ಎಂದರೆ ಬೆಳಕು. ಮಿದುಳಿನ ಜೀವಕೋಶಗಳ ಪುನಶ್ಚೇತಕ್ಕೆ ಮತ್ತು ರಕ್ತದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಹೋಗಲಿಕ್ಕೆ ಕಪಾಲಭಾತಿ. ಆದರೆ ಇದಕ್ಕೆ ಕಾಂಟ್ರಾ ಇಂಡಿಕೇಶನ್ ಇದೆ, ಯಾರು ಮಾಡಬಾರದು, ಅದು ಬಹಳ ಇಂಪಾರ್ಟೆಂಟ್. ತೀರಾ ಹೃದಯ ದೌರ್ಬಲ್ಯ ಇದ್ದವರು ಮಾಡಬಾರದು. ಆಮೇಲೆ ಸ್ಲಿಪ್ ಡಿಸ್ಕ್ ಆದವರು ಅಥವಾ ತುಂಬ ಸೊಂಟ ನೋವಿದ್ದವರು, ಹಾರ್ಟ್ ಪ್ರಾಬ್ಲಮ್, BP ಹೈ ಇದ್ದವರೆಲ್ಲ ಮಾಡೋದು ಬೇಡ. ಆದರೆ ಇದು ಮಾತ್ರ ಒನ್ ಆಫ್ ದ ಬೆಸ್ಟ್ ಕ್ರಿಯಾ ಫಾರ್ ದ ಇಂಪ್ರೂವ್ ದ ಲಂಗ್ಸ್ ಕೆಪ್ಯಾಸಿಟಿ. ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸಲು ಬಹಳ ಒಳ್ಳೆಯದು. ಗಮನಿಸೋಣ. ಈ ರೀತಿ ಚಿನ್ಮುದ್ರೆ ಧಾರಣೆ ಮಾಡಿ ಉಸಿರನ್ನು ಸ್ಫೋಟದ ರೂಪದಲ್ಲಿ, ಸಾಮಾನ್ಯವಾಗಿ ನಾವು ಆರಂಭದಲ್ಲಿ ಒಂದು 20-30 ಸ್ಟ್ರೋಕ್ ಮಾಡಿ, ಆ ರೀತಿ ಒಂದು 2 ಬಾರಿ 3 ಬಾರಿ ಒಂದು 60ರಿಂದ 120 ಸ್ಟ್ರೋಕ್ ಎಲ್ಲ ಮಾಡ್ಬೋದು. ಇವಾಗ ನಾವು ಒಂದು 20 ಸ್ಟ್ರೋಕ್ ಮಾಡ್ತೀವಿ. ಹೀಗೆ ಈ
ಈ ರೀತಿ ಎಕ್ಸೇಲ್ ಫಾಸ್ಟ್ ಇಲ್ಲಿ ಮಾಡೋ ಈ ಭುಜ ಎಲ್ಲ ಜಂಪ್ ಆಗಬಾರ್ದು. ಈಗ ನಾನು ಮಾಡಿದ್ದ ಸರಿಯಾ ತಪ್ಪ ಅಂತ ನೋಡಲಿಕ್ಕೆ ನಮ್ಮ ನೋಡಿ ಬಲಹಸ್ತವನ್ನು ಈ ರೀತಿ ನಮ್ಮ ಹೊಟ್ಟೆಯ ಮೇಲೆ ಇಟ್ಟು ಅದು ನ್ಯಾಚುರಲ್ ಆಗಿ ಹಿಂದೆ ಮುಂದೆ ಹೋಗ್ಬೇಕು ನೋಡಿ. ಇಲ್ಲದ್ರೆ ಈ ರೀತಿ ಫಾಸ್ಟ್ ಮಾಡಿದ್ರೆ ಒಳ್ಳೆ ಒತ್ತಡ ಆಗ್ತದೆ, ಹೃದಯಕ್ಕೂ ಬೇರೆ ಬೇರೆ ಸಮಸ್ಯೆ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಒಮ್ಮೆ ಕ್ರಮವತ್ತಾಗಿ ಈ ಯೋಗವನ್ನೆಲ್ಲ ಗುರು ಮುಖೇನ ಕಲಿತು ಮಾಡಿರೋ ಒಳ್ಳೆಯದು. ಒಂದು ಈ ರೀತಿ ಇನ್ನೊಮ್ಮೆ ನೋಡೋಣ. ಕಪಾಲಭಾತಿ ಕೊನೆಯ ಬಾರಿ. ಎಸ್, ಈ ರೀತಿ ವಿಶ್ರಾಂತಿ ಮಾಡಬೇಕು ಬಂಧುಗಳೇ. ಇಲ್ಲಿ ಕಪಾಲಭಾತಿ ಒಂದು ಉತ್ತಮವಾದ ಶುದ್ಧೀಕರಣಗರೆ, ನಮ್ಮ ದೇಹದ ಒಳಗಿನ ಅಂಗ ಶುಚಿ ಮಾಡಲಿಕ್ಕೆ ಒಳ್ಳೆಯದು. ಅದು ಈ ಲಂಗ್ಸ್ ಕೆಪ್ಯಾಸಿಟಿಗೆ ಒಳ್ಳೆಯದು. ಆದರೆ ಈ ಲಂಗ್ಸ್ ಡ್ಯಾಮೇಜ್ ಆದವರು ಮಾಡಲೇಬಾರ್ದು, ಯಾಕಂದರೆ ಅದು ಪುನಃ ಹರ್ಟ್ ಆಗ್ತದೆ. ಆದ ಕಾರಣ ಇನ್ ಕೇಸ್ ಯಾರಿಗಾದ್ರು ಕೋವಿಡ್ ಬಂದರೆ ಅಥವಾ ಲಂಗ್ಸಿಗೆ ಡ್ಯಾಮೇಜ್ ಆದರೆ ಅವರು ದಯವಿಟ್ಟು ಮಾಡಬಾರ್ದು. ಆದರೆ ಸುಖ ಪ್ರಾಣಾಯಾಮ ಕೊನೆ ಪಕ್ಷ ಮಲಗಿಕೊಂಡು ಮಾಡ್ಬೋದು. ನನ್ನ ಪ್ರಕಾರ ಸುಖ ಪ್ರಾಣಾಯಾಮ ಮಲಗಿಕೊಂಡಾಗಲಿ ಕುಳಿತುಕೊಂಡಾಗಲಿ ಹೇಗೆ ಬೇಕಾ ಹೊಟ್ಟೆ ಖಾಲಿ ಇದ್ದಾಗ ಮಾಡಬೇಕು. ನಾವು ಯೋಗವನ್ನು ಯಾವಾಗಲೂ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಅದರ ಒಂದೆರಡು ಸಂಕ್ಷಿಪ್ತ ಮಾಹಿತಿ ಪಡೆದುಕೊಂಡು ಆಮೇಲೆ ಮುಂದೆ ಹೋಗೋಣ ಬಂಧುಗಳೇ. ಯೋಗ ಬೆಳಿಗ್ಗೆ ಮತ್ತು ಸಂಜೆ ಅತ್ಯುತ್ತಮ ಸಮಯ. ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಸ್ವಚ್ಛವಾದ ಗಾಳಿ ಬೆಳಕು. ಶುಚ ಉದ್ದೇಶವು ಪ್ರತಿಷ್ಠಾಪಸ್ಯ ಸ್ಥಿರಮಾನಸ ಮಾತ್ಮನ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ. ಶುಚಿಯಾದ ಪ್ರದೇಶದಲ್ಲಿ ಸ್ವಚ್ಛವಾದ ಗಾಳಿ ಬೆಳಕು, ಸಮತಟ್ಟಾದ ನೆಲದಲ್ಲಿ ಯೋಗ ಮಾಡಿ ಅಂತ ಹೇಳಿದ್ದಾರೆ. ಸಮಂ ಕಾಯೋ ಶಿರೋಗ್ರೀವಂ, ಬೆನ್ನು ಕುತ್ತಿಗೆ ನೇರ ಮಾಡಿ ಯೋಗ ಮಾಡಿ ಹೇಳಿದ್ದಾರೆ. ಮಲಮೂತ್ರ ಕೋಶಗಳನ್ನು ಬರಿದು ಮಾಡಬೇಕು. ಮೆನ್ಸಸ್ ಟೈಮಲ್ಲಿ ಸ್ತ್ರೀಯರು ಅಭ್ಯಾಸ ಮಾಡೋದು ಬೇಡ, ಮುಟ್ಟು ಸಮಸ್ಯೆ ಇದ್ದಾಗ ಮಾಡೋದು ಬೇಡ. ಆಮೇಲೆ ಸ್ವಚ್ಛವಾದ ಗಾಳಿ ಬೆಳಕು ಮತ್ತು ವಿಶೇಷವಾಗಿ ಯೋಗದ ಡ್ರೆಸ್ ಕೋಡ್ ಲೂಸರಿಂಗ್ ಡ್ರೆಸ್ ಅಂದರೆ ಸಡಿಲ ಹತ್ತಿ ಬಟ್ಟೆ ಹಾಕಿ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಬಂಧುಗಳೇ. ಅಕಾರ್ಡಿಂಗ್ ಟು ಅವ್ರ ಕೆಪ್ಯಾಸಿಟಿ ನಮಗೆ ಸಾಧ್ಯವಾಗೋ ಯೋಗ ಮಾಡಬೇಕು. ಈ ತೀರಾ ಸೊಂಟ ನೋವು ಅಥವಾ ಅತಿಯಾದ ಬೆನ್ನು ನೋವು ಅಥವಾ ಹೆಚ್ಚಿನ ರಕ್ತದ ಒತ್ತಡ, BP ಇದ್ದವರೆಲ್ಲ ಯೋಗ ಹೆಚ್ಚು ಮುಂದೆ ಬಾಗುವ ಯೋಗ ಮಾಡೋದು ಬೇಡ. ಈ ರೀತಿಯ ಕೆಲವು ಸರಳ ನಿಯಮಗಳನ್ನು ನಾವು ಪಾಲಿಸಿಕೊಂಡು ಯೋಗವನ್ನು ಒಮ್ಮೆ ಗುರು ಮುಖೇನ ಕಲಿತು ಅಭ್ಯಾಸ ಮಾಡಿ ಒಳ್ಳೆಯದು. ಹಾಗೆ ಈ ರೀತಿಯ ಒಂದು ಸಂಕ್ಷಿಪ್ತ ಮಾಹಿತಿ ಪಡೆದುಕೊಂಡಿದ್ದೇವೆ. ಇನ್ನೀಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಕುತ್ತಿಗೆಗೆ ಸಂಬಂಧಪಟ್ಟ ವ್ಯಾಯಾಮ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಮಂದಿ ಹೇಳ್ತಾರೆ ಮೈಗ್ರೇನ್ ಹೆಡ್ಡೇಕ್, ಆಮೇಲೆ ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಇದೆ, ಅದಕ್ಕೆ ಇದು ಒಳ್ಳೆಯದು. ಮತ್ತು ಈಗಂತೂ ಬೆಳಗ್ಗೆಯಿಂದ ಸಂಜೆವರೆಗೆ ಆನ್ಲೈನಲ್ಲಿ ಆಫೀಸ್ ವರ್ಕ್ ಅಥವಾ ಆನ್ಲೈನಲ್ಲಿ ವಿದ್ಯಾರ್ಥಿಗಳು, ಆದ ಕಾರಣ ತುಂಬ ಹೊತ್ತು ಒಂದು ಡಿವೈಸನ್ನು ನೋಡುವಾಗ ಸಹಜವಾಗಿ ಕುತ್ತಿಗೆ ಬಿಗಿತ ಸ್ಟ್ರೆಸ್ ಆಗ್ತದೆ. ಅಂಥ ಸ್ಟ್ರೆಸ್ ಮತ್ತು ಬಿಗಿತ ಹೋಗಲಿಕ್ಕೆ ಈ ಒಂದು ಕುತ್ತಿಗೆಯ ರೊಟೇಷನ್, ನೆಕ್ ಎಕ್ಸಸೈಸ್ ಒಳ್ಳೆ ಆಗ್ತದೆ ನೋಡಿ. ಪ್ರಥಮವಾಗಿ ಹಸ್ತ ಈ ರೀತಿ ಇಟ್ಟುಕೊಳ್ಬೇಕು ಬಂಧುಗಳೇ. ಈಗ ಕುತ್ತಿಗೆಗೆ ಸಂಬಂಧಪಟ್ಟ ಕೆಲವು ವ್ಯಾಯಾಮ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆ ಶಿರಸ್ಸು ಮುಂದಕ್ಕೆ ಬರಲಿ, ಅಂದರೆ ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಇನ್ಹೇಲ್ ನೆಕ್ ಆ್ಯಂಡ್ ಹೆಡ್ ಬೆಂಡ್ ಬ್ಯಾಕ್ವರ್ಡ್. ಕುತ್ತಿಗೆ ಬಿಗಿತ, ಕುತ್ತಿಗೆ ಸ್ಟ್ರೆಸ್ ಎಲ್ಲ ಹೋಗ್ಲಿಕ್ಕೆ ಒಳ್ಳೆಯದು. ಇನ್ಹೇಲ್ ಪೊಸಿಷನ್ ಅಲ್ಲಿ ಇದ್ದುಕೊಂಡು ಇನ್ನು ಬಲಕ್ಕೂ ಎಡಕ್ಕೂ ಹ್ಯಾಂಗಿಂಗ್ ಪೊಸಿಷನ್. ಈಗ ಎಕ್ಸೇಲ್ ರೈಟ್ ಸೈಡ್ ಹ್ಯಾಂಗಿಂಗ್, ಉಸಿರನ್ನು ಬಿಡುತ್ತಾ ಈ ರೀತಿ ಹ್ಯಾಂಗಿಂಗ್ ಪೊಸಿಷನ್. ಈ ಕೆಲವರಿಗೆ ಬೆಳಿಗ್ಗೆ ಎದ್ದು ಉಳ್ಳೆ ಬರುವಂಥ ಕುತ್ತಿಗೆ ನೋವು ಇದೊಂದು ಒಳ್ಳೆಯ ವ್ಯಾಯಾಮ. ಇನ್ಹೇಲ್ ಪೊಸಿಷನ್, ಇದು ಕುತ್ತಿಗೆ ನೋವು ಇದ್ದಾಗ ಸಹ ಮಾಡೋದು ಈ ವ್ಯಾಯಾಮ. ಎಕ್ಸೇಲ್ ಎಡಬದಿಗೆ ನೋಡಿ ಈ ರೀತಿ ಹ್ಯಾಂಗಿಂಗ್. ಇನ್ಹೇಲ್ ಪೊಸಿಷನ್. ಇನ್ನು ಬಂಧುಗಳೇ ಕುತ್ತಿಗೆ ಬಲಕ್ಕೂ ಎಡಕ್ಕೂ ತಿರುಗಿಸು, ಅಂದರೆ ಬಲಬದಿಗೂ ಎಡಬದಿಗೂ ತಿರುಗಿಸುವಂಥದ್ದು. ಈಗ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪೂರ್ತಿ ಬಲಬದಿಗೆ ತಿರುಗಿಸ್ಬೇಕು. ಅಲ್ಲಿ ಚಿನ್ನ ನಮ್ಮ ಭುಜದ ಲೆವೆಲಿಗೆ ಬರಬೇಕು, ಅದು ಬಹಳ ಪ್ರಾಮುಖ್ಯ. ಇನ್ಹೇಲ್ ಪೊಸಿಷನ್, ಇದು ಕುತ್ತಿಗೆ ನೋವು ಇದ್ದವರು ಸಹ ಮಾಡ್ಬೋದು. ಈಗ ಎಡಬದಿ ಎಕ್ಸೇಲ್ ಪೂರ್ತಿ ಎಡಬದಿಗೆ ತಿರುಗಿಸ್ಬೇಕು ನೋಡಿ, ಅಲ್ಲಿ ಚಿನ್ನ ನಮ್ಮ ಭುಜಕ್ಕೆ ಬರುವ ಹಾಗೆ. ಇನ್ಹೇಲ್ ಪೊಸಿಷನ್. ಇನ್ನು ನೆಕ್ ರೊಟೇಷನ್ ಎಕ್ಸಸೈಸ್. ಈ ನೆಕ್ ರೊಟೇಷನ್ ಎಕ್ಸಸೈಸ್ ಥೈರಾಯ್ಡ್ ಗ್ರಂಥಿ ಆರೋಗ್ಯವರ್ಧನೆಗೆ, ಹೆಡ್ಡೇಕ್ ಕಮ್ಮಿ ಆಗಲಿಕ್ಕೆ ಮತ್ತು ವಿಶೇಷವಾಗಿ ಮೈಗ್ರೇನ್ ಹೆಡ್ಡೇಕಿಗೆ ಬಹಳ ಸಹಕಾರಿ, ಯಾಕಂದರೆ ರಕ್ತ ಹರಿತದಲ್ಲಿ ಮಾಡ್ತಾ ಇರುವಾಗ. ಆದರೆ ತೀರಾ ಕುತ್ತಿಗೆ ನೋವಿದ್ದವರು ಮಾಡಬಾರ್ದು. ಮಾಡೋ ವಿಧಾನ ಈ ಸಮಯದಲ್ಲಿ ಗಮನಿಸೋಣ. ಚಿನ್ ಟು ದ ಕಾಲರ್ ಬೋನ್, ರೊಟೇಟ್ ದ ನೆಕ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್, ಒಂದು 3 ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಈ ರೀತಿ ನಿಧಾನಕ್ಕೆ ಅಭ್ಯಾಸ ಮಾಡಬೇಕು. ಇಲ್ಲಿ ಯೋಗವನ್ನು ಪ್ರತಿಯೊಂದು ವ್ಯಾಯಾಮ ಆಗಲಿ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿಯೇ ಮಾಡಬೇಕು. ಯಾಕೆ ಒಮ್ಮೆ ಸರಿಯಾಗಿ ಗಮನಿಸ್ಕೊಂಡು ಮಾಡ್ತಾಯಿದ್ರೆ ಬಹಳ ಸುಲಭ. ಇನ್ನು ಆ್ಯಂಟಿ ಕ್ಲಾಕ್ ವೈಸ್. ಎಸ್, ವಿಶ್ರಾಂತಿ. ಬಂಧುಗಳೇ, ಇದೀಗ ಈ ಒಂದು ಯೋಗ ಕಾರ್ಯಕ್ರಮಕ್ಕೆ
ಪುಟ್ಟ ವಿರಾಮ ಪಡೆಯೋಣ. ಇನ್ನಷ್ಟು ಯೋಗದ ಮಾಹಿತಿಗಳನ್ನು ಮುಂದೆ ಪಡೆಯೋಣ. ವಿರಾಮದ ನಂತರ ಎಲ್ಲ ವೀಕ್ಷಕ ಬಾಂಧವರಿಗೆ ವಂದನೆಗಳು. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಗನಿಕೇತನ ಮಂಗಳೂರು ಪ್ರಸ್ತುತಪಡಿಸುವ ಈ ಒಂದು ನಮ್ಮ ಟಿ ವಿ ಕಾರ್ಯಕ್ರಮದಲ್ಲಿ ಈಗ ಮುಂದುವರಿದ ಕೆಲವು ಯೋಗ ವ್ಯಾಯಾಮಗಳನ್ನು ಸಹ ಈ ಸಂದರ್ಭದಲ್ಲಿ ಗಮನಿಸಲು ಬಂದ ಯೋಗ ಮಾಡಬೇಕಾದ್ರೆ ಯಾವಾಗಲೂ ಆರಂಭದಲ್ಲಿ ದೇಹದ ಜಡತ್ತು ಹೋಗಿ ಲಘುತ್ವ ಬರಲು ಕೆಲವು ವ್ಯಾಯಾಮಗಳನ್ನು ಮಾಡಬೇಕು. ನಾವು ಈ ಸಂದರ್ಭದಲ್ಲಿ ಬಹಳ ಸಂಕ್ಷಿಪ್ತ ಕೆಲವು ವ್ಯಾಯಾಮಗಳನ್ನು ಗಮನಿಸೋಣ. ಇದೀಗ ಪ್ರಥಮವಾಗಿ ಕಾಲುಗಳು ಜೋಡಣೆ, ಸೊಂಟಕ್ಕೆ ಹಾಗೆ ಕೈಕೊಟ್ಟು ಕಾಲುಗಳನ್ನು ಮೇಲೆ ಕೆಳಗೆ ಮಾಡುವಂತಹ ವ್ಯಾಯಾಮ. ದೃಷ್ಟಿ ನೇರ, ಉಸಿರಾಟ ನಾರ್ಮಲ್. ಇದು ಕಾಲಿನ ಕೀಲುಗಳಿಗೆ ಸೊಂಟಕ್ಕೆಲ್ಲ ಬಹಳ ಒಳ್ಳೆ. ಈ ರೀತಿ 2 ಬಾರಿ 3 ಬಾರಿ 6 ಬಾರಿ 9 ಬಾರಿ ಎಲ್ಲ ಮಾಡ್ಬೋದು. ಎಸ್, ರಿಲ್ಯಾಕ್ಸ್, ಸ್ಟ್ಯಾಂಡಿಟೀಸ್. ಆಮೇಲೆ ಮುಂದಿನ ವ್ಯಾಯಾಮ ಸರಳ ವ್ಯಾಯಾಮ 2. ಇದು ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಮತ್ತು ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸುವಂತಹ ವ್ಯಾಯಾಮ. ಕಾಲುಗಳು ಜೋಡಣೆ, 2 ಹಸ್ತವನ್ನು ಮುಂದೆ ನೇರವಾಗಿ ಚಾಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ವಿಸ್ತರಿಸಬೇಕು. ಈ ರೀತಿ ಉಸಿರನ್ನು ಬಿಡುತ್ತಾ ಹತ್ತಿರ ಗಮನಿಸಿ ಬಂಧುಗಳೇ. ಸಾಮಾನ್ಯ ಎಲ್ಲರಿಗೂ ಮಾಡುವ ಇದನ್ನು ಕುರ್ಚಿಯಲ್ಲಿ ಕೂಸ ಮಾಡ್ಬೋದು. ಇನ್ಹೇಲ್ ಈ ರೀತಿ ವೈಡ್ ಮಾಡಬೇಕು, ಸ್ಪ್ರೆಡ್ ಮಾಡಬೇಕು. ಎಕ್ಸೇಲ್ ಇನ್ನೊಮ್ಮೆ ಗಮನಿಸೋಣ. ಭಾಳ ಸುಲಭ, ಸರಳ. ಇನ್ಹೇಲ್ ಈ ರೀತಿ ಸ್ಟ್ರೆಚ್ ಮಾಡುವಾಗ ನಮ್ಮ ಶ್ವಾಸಕೋಶದ ಗಾಳಿ ಚೀಲಗಳು ಎಲ್ಲ ಓಪನ್ ಆಗಿ ಸರಾಗವಾಗಿ ವಾಯು ಸಂಚಾರಕ್ಕೆ ಸುಲಭ ಆಗ್ತದೆ. ಈಗ 3 ಪರಸ್ಪರ ಬೆರಳನ್ನು ಹಿಡ್ಕೊಂಡು ಇನ್ಹೇಲ್ ಕೈಯದೆ ಹತ್ತಿರ, ಎಕ್ಸೇಲ್ ಈ ರೀತಿ ಮುಂದೆ ಪೂರ್ತಿ ಸ್ಟ್ರೆಚ್ ಮಾಡಬೇಕು. ನೋಡಿ, ತೋಳುಗಳಿಗೆ ಆರ್ಮ್ಸಿಗೆಲ್ಲ ಒಳ್ಳೆಯದು. ಇನ್ಹೇಲ್ ಫ್ರೀಯಾಗಿ, ದೇಹ ಬಿಗಿ ಮಾಡಬಾರ್ದು, ರಿಲ್ಯಾಕ್ಸಲ್ಲಿ ವ್ಯಾಯಾಮ ನಾವು ಮಾಡಬೇಕು. ಎಕ್ಸೇಲ್ ಇನ್ನೊಮ್ಮೆ ಕೊನೆಯ ಬಾರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಸ್ತ ಎದೆ ಹತ್ತಿರ, ಉಸಿರನ್ನು ಬಿಡುತ್ತಾ ದೂರ. ಇನ್ನು ತಿರುಚುವಿಕೆಯ ವ್ಯಾಯಾಮ, ಕಾಲಗಲ ಪರಸ್ಪರ ಈ ರೀತಿ ಬೆರಳುಗಳನ್ನು ಹೆಣ್ಕೊಂಡು ಫುಲ್ಲು ಟ್ವಿಸ್ಟ್ ಮಾಡುವಂತಹ ವ್ಯಾಯಾಮ ಗಮನಿಸೋಣ. ಎಕ್ಸೇಲ್, ಟರ್ನ್ ದ ರೈಟ್ ಸೈಡ್, ಬೆಂಡ್ ಯುವರ್ ಎಲ್ಬೋಸ್. ನೋಡಿ, ಅಲ್ಲಿ ಪೂರ್ತಿ ಮೊಣಕೈ ತಿರುಗಿಸಬೇಕು. ಇನ್ಹೇಲ್, ಕಮ್ ಬ್ಯಾಕ್. ನೋಡಿ, ಕಾಲುಗಳು ಮೂವ್ ಆಗಬಾರ್ದು. ಇನ್ನೊಂದು ಬದಿ, ಇದು ಸೊಂಟದ ಕೀಲುಗಳಿಗೆ, ಈ ಒಂದು ಬ್ಯಾಕ್ ಪೇಯ್ನ್ ಕಂಟ್ರೋಲಿಗೆ, ಸ್ಲಿಮ್ ಆಗಲಿಕ್ಕೆ, ಟ್ರಿಮ್ ಆಗಲಿಕ್ಕೆಲ್ಲ ಬಹಳ ಸಹಕಾರಿ. ಫ್ರೀಯಾಗಿ ಎಲ್ಲಿ ಸಹ ಬಿಗಿ ಮಾಡಲಿಕ್ಕೆಲ್ಲ. ಎಕ್ಸೇಲ್, ಇನ್ಹೇಲ್, ಉಸಿರು ಬಿಡುತ್ತಾ ಈ ರೀತಿ ಬದಿಗೆ ಟರ್ನ್ ಆಗಬೇಕು. ಹಾಗೆ ಉಸಿರು ತೆಗೆದುಕೊಳ್ಳುವ ಸ್ಥಿತಿಗೆ. ಎಸ್, ರಿಲ್ಯಾಕ್ಸ್. ಈ ರೀತಿ 3 ಬಾರಿ 6 ಬಾರಿ ಸಾಕಷ್ಟು ವ್ಯಾಯಾಮಗಳಿವೆ ಬಂಧುಗಳೇ. ನಾವೊಂದು ಸೀಮಿತ ಅವಧಿಯಲ್ಲಿ ಸಂಕ್ಷಿಪ್ತ ಮಾಹಿತಿ ಮಾತ್ರ ನೀಡ್ತಾ ಇದ್ದೇವೆ. ಇನ್ನೀಗ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ದೈಹಿಕ ಆರೋಗ್ಯ, ಚಿತ್ತಶಾಂತಿ, ಆಧ್ಯಾತ್ಮಿಕ ಸಾಧನೆಯ ಸಾಧನವಾದ ಯೋಗ ನಮ್ಮ ಭಾರತೀಯರ ವಿಶಿಷ್ಟ ಕೊಡುಗೆ ಪರಂಪರೆಯಾಗಿದೆ. ಅಂತಹ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ಎನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಎನ್ನುವುದರಿಂದ ಬಂದಿದೆ. ಕೂಡಿಸು, ಜೋಡಿಸು, ಸೇರಿಸು, ಒಂದಾಗಿಸು, ಐಕ್ಯಗೊಳಿಸು ಎನ್ನುವ ಅರ್ಥಗಳನ್ನು ಕೊಡ್ತದೆ. ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ, ಆತ್ಮ ಸಾಕ್ಷಾತ್ಕಾರಕ್ಕೆ ಭಗವಂತನ ದರ್ಶಕೆ ಅಂತೇಳಿ ನಮ್ಮ ಹಿರಿಯರು, ಸಾಧಕರು, ಯೋಗಿಗಳು ಯೋಗದ ಬಗ್ಗೆ ವ್ಯಾಖ್ಯಾನ ತಿಳಿಸಿದ್ದಾರೆ. ಯೋಗ ಚಿತ್ತವೃತ್ತಿ ನಿರೋಧ ಬಂಧುಗಳೇ. ಚಿತ್ತದ ವೃತ್ತಿಗಳನ್ನು, ಬಯಕೆಗಳನ್ನು ಸರ್ವತಾ ವಿರೋಧಿಸಿ ನಿಲ್ಲಿಸಿ ಏಕಾಗ್ರತೆ ಸಾಧಿಸುವುದೇ ಯೋಗ. ಅಂತಹ ನಮ್ಮ ದೈಹಿಕ ಆರೋಗ್ಯ, ಚಿತ್ತಶಾಂತಿ ಇರುವಂತಹ, ಆಧ್ಯಾತ್ಮಿಕ ಸಾಧನೆ ಇರುವಂತಹ ಪತಂಜಲಿ ಋಷಿಮುನಿಗಳು ತಿಳಿಸಿದ ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲು. ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎದುರಾಗುವಂತಹ ನಮ್ಮ ಆರೋಗ್ಯದ ರಕ್ಷಣೆಗೆ ಹೇಗೆ ನಾವು ಶ್ವಾಸಕೋಶದ ಸಾಮರ್ಥ್ಯ ಹೇಗೆ ಹೆಚ್ಚಿಸಬೇಕು, ಹಾಗೆ ನಮ್ಮ ರೋಗ ನಿರೋಧ ಶಕ್ತಿ ಹೇಗೆ ಹೆಚ್ಚಿಸಬೇಕು, ಭಾರತೀಯ ಸಂಸ್ಕೃತಿ ಕಲೆಯಾದ ಈ ಒಂದು ಅಷ್ಟಾಂಗ ಯೋಗ, ಪುನಃ ಹೇಳ್ತಾ ಇದ್ದೀನಿ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಧ್ಯಾನ ಆ್ಯಂಡ್ ಸಮಾಧಿ. ಇಲ್ಲಿ 3ನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನ. ಆಸನ ಎಂದರೆ ದೇಹದ ನಿಲುಮೆಯಾಗಿದೆ, ಸುಖಕರವಾದ ಸ್ಥಿರವಾದ ಭಂಗಿಗಳಾಗಿವೆ. ಇದೀಗ ಪ್ರಥಮವಾಗಿ ನಿಲುವು ಸರಿಪಡಿಸುವ ಯೋಗಾಸನ ಗಮನಿಸೋಣ ಬಂಧುಗಳೇ. ಅಭ್ಯಾಸ ಕ್ರಮ, ಪ್ರಥಮವಾಗಿ 2 ಪಾದಗಳು ಜೋಡಣೆ, ಮಂಡಿ ಚಿಪ್ಪು ಬಿಗಿ. ನೋಡಿ, ಹಸ್ತ ಸ್ವಲ್ಪ ದೂರ ಇರಬೇಕು, ದೃಷ್ಟಿ ನೇರ. ಈ ರೀತಿ ಸ್ವಲ್ಪ ಹೊತ್ತು ಇದ್ದುಕೊಂಡು ಆಮೇಲೆ ನಿಧಾನವಾಗಿ ಕೈಗಳನ್ನು ತಿರುಗಿಸ್ಕೊಂಡು
ಬೇರೆ ಬೇರೆ ಪ್ರಕಾರಗಳಲ್ಲಿ ತರಬೇತಿ ಇದೆ. ಇದು ನಾವು ಸರಳ ವಿಧಾನ. ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಹಸ್ತ ಈ ರೀತಿ ತೋಳುಗಳು ಕಿವಿಗೆ ಗೊತ್ತಿರಬೇಕು, ಮೇಲೆ ಮಾಡಬೇಕು. ಬಂಧುಗಳೇ, ಈ ಆಸನ ಮಾಡೋದರಿಂದ ಬೆನ್ನು ಬಲಿಷ್ಠತೆಗೆ, ಬೆನ್ನಿನ ಹುರಿಯ ಬಿಗಿತ, ಬೆನ್ನಿನ ನರಗಳ ಪುನಶ್ಚೇತನಕ್ಕೆ ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ಎಲ್ಲ ಸಮಸ್ಯೆ, ಇವನಿಗೆ ಲಂಗ್ಸಿಗೆ ಒಳ್ಳೆ ಆಗ್ತದೆ. ಸ್ಟ್ರೆಚ್ ಆಗೋ ಇಲ್ಲಿ ಶ್ವಾಸಕೋಶಕ್ಕೂ ಸ್ವಲ್ಪ ವ್ಯಾಯಾಮ ಒದಗಿ ಬರ್ತೀವಿ, ಮತ್ತು ಹೃದಯಕ್ಕೆ ಮೃದುವಾದ ವ್ಯಾಯಾಮ. ಇಲ್ಲಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟ, ಆರಂಭದಲ್ಲಿ ಎಷ್ಟಾಗ್ತದೆ ಅಷ್ಟು. ಆಮೇಲೆ ಕೈಗಳನ್ನು ತಿರುಗಿಸಿಕೊಂಡು ಉಸಿರನ್ನು ಬಿಡುತ್ತಾ ಎಲ್ಲ ಸಾವಕಾಶವಾಗಿ ಬರಬೇಕು. ಇನ್ನೊಮ್ಮೆ ಟರ್ನ್ ದ ಹ್ಯಾಂಡ್ಸ್, ಕೈ ತಿರುಗಿಸ್ಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಕೈಗಳನ್ನು ಶಿರಸ್ಸಿನ ಮೇಲೆ ತಂದು ಇಲ್ಲಿ ಸಹಜ ಉಸಿರಾಟ. ಗಮನಿಸಿ ಬಂಧುಗಳೇ, ಪ್ರತಿಯೊಂದು ಆಸನ ಮಾಡುವಾಗ ನಾವು ಸ್ಥಿರಂ ಸುಖಂ ಆಸನಂ ಅದು ನೆನಪಿಟ್ಟುಕೊಂಡ್ರೆ ಫ್ರೀಯಾಗಿ ಅದರಲ್ಲಿ ಒಂಥರ ಅನುಭವಿಸ್ತೇವೆ, ಬಹಳ ಖುಷಿಯ ಒಂದು ಅನುಭವ ಆಗ್ತದೆ. ಇಲ್ಲಿ ನೋಡಿ, ಬ್ಯಾಕ್ ಸ್ಟ್ರೈಟ್ ಆಗ್ತದೆ, ತೋಳುಗಳು ಕಿವಿಗೆ ಒತ್ತಿರ್ತದೆ. ಸಹಜ ಉಸಿರಾಟ, ಕೈಗಳನ್ನು ತೀರಿಸಿಕೊಂಡು ಉಸಿರನ್ನು ಬಿಡುತ್ತಾ ವಿರಮಿಸಬೇಕು. ಆಮೇಲೆ ವಿಶ್ರಾಂತಿ, ಸ್ಟ್ಯಾಂಟಿಸ್. ಬಂಧುಗಳೇ, ಈಗ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಿಸುವಂಥ, ಅಸ್ತಮಾ ಸಮಸ್ಯೆ ನಿವಾರಣೆಯಾಗುವಂತಹ ಹಾಗೂ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗುವಂತಹ ಅರ್ಧಚಕ್ರಾಸನ, ಬೆನ್ನಿನ ಹುರಿಯ ಬಿಗಿತ ನಿವಾರಣೆಯಾಗಿ ಸೊಂಟ ನೋವು, ಬೆನ್ನು ಅದು ನಾವು ಪಾರ್ಶ್ವಕ್ಕೆ ತೋರಿಸ್ತೇವೆ, ಆ ಕಡೆ ಮುಖ. ಗಮನಿಸಿ ಬಂಧುಗಳೇ, ಇಲ್ಲಿ ಇದರ ಮೆಥಡ್ ನೋಡಿ. ನಾನು ಇನ್ನೊಮ್ಮೆ ಅದರ ಪ್ರಯೋಜನ ಮತ್ತೊಮ್ಮೆ, ಅಂದರೆ ಅದು ಬಹಳ ಪ್ರಾಮುಖ್ಯ. ಇದು ಮುಖ್ಯವಾಗಿ ನಮ್ಮ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ, ಬೆನ್ನಿನ ಹುರಿಯ ಬಿಗಿತ ನಿವಾರಣೆಯಾಗಿ ಸೊಂಟ ನೋವು ಬೆನ್ನು ಪರಿಹಾರಕ್ಕೆ, ಈವನ್ ಫ್ಯಾಟ್ ಬರ್ನಿಗೂ ಸಹ ಒಳ್ಳೆ ಆಗ್ತದೆ, ಕೊಬ್ಬು ಕರಗಿಸಲು. ಆದರೆ ಈ ಆಸನ ಯಾರು ಮಾಡಬಾರ್ದು? ಹೃದಯ ದೌರ್ಬಲ್ಯ ಇದ್ದವರು ಮಾಡಬಾರ್ದು, ಕುತ್ತಿಗೆ ನೋವಿದ್ದವರು ಮಾಡಬಾರ್ದು. ಚಿಕ್ಕ ಚಿಕ್ಕ ನೋವಿದ್ದರೆ ಏನಾಗೋದಿಲ್ಲ. ಈಗ ಮಾಡುವ ವಿಧಾನ ಗಮನಿಸೋಣ. ಪ್ರಥಮವಾಗಿ ನೆಟ್ಟಗೆ ನೇರವಾಗಿ ಅಲುಗಾಡಿ ನಿಂತುಕೊಂಡು ಕಾಲುಗಳನ್ನು ಸ್ವಲ್ಪ ವಿಸ್ತರಿಸಬೇಕು. ಸೊಂಟದ ಹಿಂಭಾಗಕ್ಕೆ 2 ಕೈಗಳು ನೋಡಿ, ಈ ರೀತಿ ಹೆಬ್ಬೆರಳು ಪರಸ್ಪರ ಮುಟ್ಟಿರಬೇಕು, ಇದು ಬಹಳ ಪ್ರಾಮುಖ್ಯ. ಕಾಲು ಸ್ವಲ್ಪ ಬೇಕಾದ್ರೆ ಹತ್ತಿರ ಸಹ ಇಟ್ಟುಕೊಳ್ಬೋದು, ತುಂಬ ಅಗಲ ಮಾಡಬಾರ್ದು. ಆಮೇಲೆ ಸೊಂಟದ ಮೇಲ್ಭಾಗದಿಂದ ಗಮನಿಸಿ ಬಂಧುಗಳೇ, ಕೆಲವರಿಗೆ ಚಕ್ಕರ ಬಂದಾಗ ಆಗ್ತದೆ, ಹಾಗೆ ಬಹಳ ಜಾಗರೂಕತೆಯಿಂದ ನಾವು ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನೋಡಿ, ಅಲ್ಲಿ ಶೋಲ್ಡರ್ಸ್ ಎಲ್ಲ ಹ್ಯಾಂಗಿ ಪೋಷನ್, ಭುಜ ಅಗಲ ಆಗಬೇಕು, ಇಟ್ ಶುಡ್ ಬಿ ಫ್ರೀ ಆಗಿರಬೇಕು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ 1 2 3 4 1 5 6 10 15 ಉಸಿರಾಟ. ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸ್ಥಿತಿ. ಇನ್ನೊಮ್ಮೆ ವೈಲ್ ಇನ್ಹೇಲ್, ನೆಕ್ ಆ್ಯಂಡ್ ಹೆಡ್ ಬೆಂಡ್ ಬ್ಯಾಕ್ವರ್ಡ್, ಸೊಂಟದ ಮೇಲ್ಭಾಗದ ಹಿಂದಕ್ಕೆ ಬರಬೇಕು. ನೋಡಿ, ಇದು ಇಲ್ಲಿ ಲಂಗ್ಸ್ ಕೆಪ್ಯಾಸಿಟಿ, ಶ್ವಾಸಕೋಶದ ಗಾಳಿ ಚೀಲಗಳು ಎಲ್ಲೆಲ್ಲ ಓಪನ್, ಸರಾಗವಾಗಿ ವಾಯು ಸಂಚಾರಕ್ಕೆ ಸುಲಭ ಸಾಧ್ಯವಾಗ್ತದೆ. ಎಕ್ಸೇಲ್, ಕಮ್ ಬ್ಯಾಕ್, ವಿಶ್ರಾಂತಿ, ಸ್ಟ್ಯಾಂಟಿಸ್. ಮುಂದಿನ ಯೋಗಾಸನಕ್ಕೆ ಹೋಗೋಣ ಬಂಧುಗಳೇ. ಪಾದಹಸ್ತಾಸನ. ಹೇಗೆ ನಾವು ಹಿಂದೆ ಬಗ್ಗಿದ್ದೇವೆ ಹಾಗೆ ನಾವು ಮುಂದೆ ಬಾಗಬೇಕು. ಇದು ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ, ಆಮೇಲೆ ಮಹಿಳೆಯರ ಗರ್ಭಾಶಯಕ್ಕೆ, ಯುಟರಸಿನ ಆರೋಗ್ಯಕ್ಕೆ, ಸ್ಟ್ರೆಸ್ಸಿಗೆ. ಇಲ್ಲಿ ಮುಂದಕ್ಕೆ ಬಗ್ಗುವಾಗ ಶಿರಸ್ಸಿಗೆ ಸಾಕಷ್ಟು ರಕ್ತ ಸಂಚಲನೆ ಜರುಗಿ ನರಮಂಡಲ ಸಚೇತನಗೊಳ್ಳಲಿಕ್ಕೆ ಬಹಳ ಸಹಕಾರಿ ಈ ಪಾದಹಸ್ತಾಸನ. ಬೇರೆ ಬೇರೆ ಪ್ರಕಾರದಲ್ಲಿ ತರಬೇತಿ ಇದೆ ಬಂಧುಗಳೇ. ನಾವು ಇವಾಗ ಅದರ ಸರಳ ರೂಪದ್ದು, ಆದರೆ ಇದನ್ನು ಯಾರು ಮಾಡಬಾರದು ಅಸ ನಮಗೆ ಗೊತ್ತಿರಬೇಕು. ಅಂದರೆ ಕಾಂಟ್ರಾ ಇಂಡಿಕೇಶನ್ ಹೇಳ್ತೇವೆ ಆಂಗ್ಲ ಭಾಷೆಯಲ್ಲಿ. ತೀವ್ರ ಕ್ರಾನಿಕ್ ಬ್ಯಾಕ್ ಪೇನ್ ಇದ್ದವರು, ಹೃದಯ ದೌರ್ಬಲ್ಯ ಇದ್ದವರು, ಹೈ BP ಇದ್ದವರು ಈ ಆಸನ ಮಾಡೋದು ಬೇಡ. ಅಭ್ಯಾಸ ಮಾಡುವ ವಿಧಾನ ಹೀಗೆ. ಪ್ರಥಮವಾಗಿ ತಾಡಾಸನ, ಬೆಟ್ಟದಂತೆ ನೆಟ್ಟಗೆ ನೇರವಾಗಿ ನಿಲ್ಲಬೇಕು. ಖಡಕ್, ತಾಳೆ ಮರ ಹೇಳ್ತೇವೆ. ಆಮೇಲೆ ಕಾಲುಗಳನ್ನು ಸ್ವಲ್ಪ ವಿಸ್ತರಿಸಬೇಕು, ಸುಮಾರು 1-1.5 ಅಡಿಯಷ್ಟು ಅವರವರಿಗೆ ಬೇಕಾದಾಗೆ. ಇನ್ನು ಕೈಗಳನ್ನು ತಿರುಗಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ಸ್ವಲ್ಪ ಹಿಂದೆ ಬಾಗಬೇಕು. ಸಾಧ್ಯವಾದರೆ ತಲೆಯನ್ನು ಹಿಂದೆ ಬಗ್ಗಿಸಿ ಉಸಿರನ್ನು ಬಿಡುತ್ತಾ ಸೊಂಟದಿಂದ ತುಂಬ ಮೆಲ್ಲಗೆ ನೋಡಿ, ಮೆಲ್ಲಗೆ ಬಾಗಬೇಕು. ನೋಡಿ, ಈ ರೀತಿ ಮೆಲ್ಲಗೆ ಫ್ರೀಯಾಗಿ ಹಸ್ತವನ್ನು ಪಾದದ ಅಡಿಗೆ ಕೊಂಡೋಗಬೇಕು. ಇನ್ನು ಸಾಧ್ಯವಾದರೆ ಶಿರಸ್ಸನ್ನೊಮ್ಮೆ ಮೇಲೆ ಎತ್ತಬೇಕು. ಮೇಲೆ ನೋಡಿ, ಈ ರೀತಿ ನೋಡಬೇಕು ಮೇಲೆ. ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಒಂದು ಉಸಿರಾಟ ಮಾಡಿ ಎಕ್ಸೇಲ್, ಉಸಿರನ್ನು ಬಿಡುತ್ತಾ ನೋಡಿ, ಅಲ್ಲಿ ಶಿರಸ್ಸನ್ನು ಮಂಡಿ ಹತ್ತಿರ ತರಲಿಕ್ಕೆ ಪ್ರಯತ್ನ. ಇಲ್ಲಿ ಫ್ರೀಯಾಗಿ ಕಣ್ಣು ಮುಚ್ಚಿರಬೇಕು. ನೋಡಿ, ಸಾಕಷ್ಟು ರಕ್ತ ಸಂಚಲನೆ ಮುಂದೆ ಜರುಗುತ್ತದೆ, ನರಮಂಡಲ ಸಚೇತನ, ಹೊಟ್ಟೆಯ ವ್ಯಾಧಿ ಕಡಿಮೆ, ಫ್ಯಾಟ್ ಬರ್ನಿಗೆಲ್ಲ ಒಳ್ಳೆಯದು. ಇಲ್ಲಿ ಆಳ ಉಸಿರಾಟ ಇರಬೇಕು ಸ್ವಲ್ಪ ಹೊತ್ತು. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈ ಉದ್ದ ಮಾಡಿ ಮೆಲ್ಲಗೆ ನೋಡಿ, ಮೆಲ್ಲಗೆ ನಿಧಾನವಾಗಿ ಮೇಲೆ ಬರಬೇಕು. ಹಾಗೆ ರಿಲ್ಯಾಕ್ಸ್, ಎಕ್ಸೇಲ್,
ಉಸಿರನ್ನು ಬಿಡುತ್ತಾ ವಿಶ್ರಾಂತಿ ಮಾಡುತ್ತಾ ಸ್ಟ್ಯಾನಿಟೀಸ್. ಈ ರೀತಿ ಇದನ್ನೊಂದು 2 ಬಾರಿ 3 ಬಾರಿ ಅಭ್ಯಾಸ ಮಾಡ್ಬೋದು ಬಂಧುಗಳೇ. ಆತ್ಮೀಯ ವೀಕ್ಷಕ ಬಾಂಧವರೇ, ಈ ಒಂದು ಸಂಚಿಕೆಯಲ್ಲಿ ಕೆಲವು ಆಯ್ದ ವ್ಯಾಯಾಮಗಳನ್ನು, ಕೆಲವು ಸರಳ ಆಸನಗಳನ್ನು ನಾವು ಗಮನಿಸಿದ್ದೇವೆ. ಹಾಗೆ ಈ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಿಸುವಂಥ ಒಂದು ಪ್ರಾಣಾಯಾಮ ಸಹ ಈ ಸಂದರ್ಭದಲ್ಲಿ ಗಮನಿಸೋಣ. ಈಗಾಗಲೇ ಆರಂಭದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೇವೆ ನೋಡಿ. ಈ ರೀತಿ ಜ್ಞಾನ ಸರಸ್ವತಿ ಮುದ್ರೆ, ತೋರು ಬೆರಳು ಹೆಬ್ಬೆರಳಿನ ತುದಿ ಚಿನ್ಮುದ್ರೆ, ಈ ರೀತಿ ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ, ದೇಹ ಸಡಿಲ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ, ಇಲ್ಲಿ ಸುಖ ಪ್ರಾಣಾಯಾಮ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಥವಾ ಅಡ್ಡ ಪರಿಣಾಮ ಇಲ್ಲ, ಎಲ್ಲರೂ ಮಾಡ್ಬೋದು. ಇವನೀಗ ಕೋವಿಡ್ ಪೀಡಿತರು ಮಾಡ್ಬೋದು ನಮ್ಮ ಅನುಭವದಲ್ಲಿ. ಯಾಕೆಂದರೆ ಲಂಗ್ಸಿಗೆ ಅಷ್ಟು ಡ್ಯಾಮೇಜ್ ಆಗೋದಿಲ್ಲ. ಆದರೆ ಜ್ವರ ಇದ್ದಾಗ ಮಾತ್ರ ಹೆಚ್ಚು ಮಾಡೋದು ಬೇಡ, ಅಂತೆ ರೆಸ್ಟ್ ಇದ್ದಾಗ ಮಾಡ್ಬೋದು, ಇವನು ಮಲಗಿಕೊಂಡು ಮಾಡ್ಬೋದು. ಇದು ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ, ಉಸಿರಿನ ಪೂರಕ ರೇಚಕಗಳ ವೇಗವನ್ನು ಕಡಿಮೆ ಮಾಡೋದೇ ಪ್ರಾಣಾಯಾಮ. ನಾವು ಉಸಿರು ತೆಗೆದುಕೊಳ್ಳುವಾಗ ಹೆಚ್ಚು ಆಮ್ಲಜನಕ ಹೋಗ್ತದೆ, ಅಷ್ಟೇ ಮಲಿನ ಗಾಳಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗ್ತದೆ. ಮತ್ತು ನಮ್ಮ ಶ್ವಾಸಕೋಶದ ಗಾಳಿ ಚೀಲಗಳಲ್ಲಿ ಎಲ್ವೆಲೆಲ್ಲ ತೆರೆದು ಹೆಚ್ಚಿನ ಲಂಗ್ಸ್ ಕೆಪ್ಯಾಸಿಟಿ ಇಂಪ್ರೂವ್ ಆಗಲಿಕ್ಕೆ ಒಳ್ಳೆಯದು. ಅಭ್ಯಾಸ ಮಾಡೋ ಕ್ರಮ ಹೀಗೆ, ಈ ರೀತಿ ಬೆನ್ನು ಕುತ್ತಿ ನೇರ ಮಾಡಿ ಪ್ರಥಮವಾಗಿ ಉಸಿರನ್ನು ಹೊರಕ್ಕೆ ಬಿಡಬೇಕು, ರೇಚಕ ಎಕ್ಸೇಲ್. ಆಮೇಲೆ ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತಗೊಳ್ಬೇಕು, ಎಷ್ಟು ಸಾಧ್ಯವಾಗ್ತದೆ ಅಷ್ಟು. ಅಲ್ಲಿ 1 2 3 4 ಸೆಕೆಂಡ್ ನಿಲ್ಲಿಸಿ ಹಾಗೆ ಹೊರಕ್ಕೆ ಬಿಡಬೇಕು. ಒಮ್ಮೆ ನೋಡೋಣ. ಎಕ್ಸೇಲ್, ಆಮೇಲೆ ಇನ್ಹೇಲ್ ಮಾಡ್ತೀನಿ. ಇನ್ನೊಮ್ಮೆ ಗಮನಿಸಿ. ದೀರ್ಘವಾಗಿ ನಾನು ಉಸಿರುಕೊಂಡಾಗೆ ಚೆಸ್ಟ್ ಹೊಟ್ಟೆ ಎಲ್ಲ ಎಕ್ಸ್ಪಾಂಡ್ ಆಗ್ತದೆ. ಸಮ್ ಸೆಕೆಂಡ್ ಹೋಲ್ಡ್, ಸ್ವಲ್ಪ ಹೊತ್ತು ನಿಲ್ಲಬೇಕು, ಆಮೇಲೆ ಪೂರ್ತಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಇನ್ನೊಮ್ಮೆ ಕೊನೆಯ ಬಾರಿ. ಈ ರೀತಿ ನಿಧಾನವಾಗಿ, ನಿರಂತರವಾಗಿ, ನಿಶ್ಶಬ್ದವಾಗಿ ಪೂರಕ, ಸಮ್ ಸೆಕೆಂಡ್ ಕುಂಭಕ, ಆಮೇಲೆ ರೇಚಕ. ಇದನ್ನು ತೀರಾ ಹೃದಯ ದೌರ್ಬಲ್ಯದವರು ಕುಂಭಕ ಬೇಡ, ದೀರ್ಘವಾಗಿ ಉಸಿರು ತೆಗೊಳ್ಳುವಾಗ ಫುಲ್ಲು ಎಲ್ಲೆಲ್ಲೇ ಗಾಳಿ ಚೀಲಗಳೆಲ್ಲ ಓಪನ್ ಆಗ್ತದೆ, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗ್ತದೆ. ಹಾಗೆ ಅಸ್ತಮಾ ಅಲರ್ಜಿಗೆ ಸಹ ಒಳ್ಳೆಯದು. ಎಕ್ಸೇಲ್, ಈ ರೀತಿ ಆರಂಭದಲ್ಲಿ 3 ಬಾರಿ ಸಾಕು. ಯಾಕಂದರೆ ನಾವು ಒಮ್ಮೆಗೆ ಹೆಚ್ಚು ಮಾಡಬಾರ್ದು. ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚಗ್ರತೆ. ಯಾಕಂದರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಕೈವಶ ಆಗ್ತದೆ. ಯಾಕಂದರೆ ಇದು ಪ್ರಾಣಶಕ್ತಿ ಬಹಳ ಜಾಗರೂಕತೆಯನ್ನು 3 ಬಾರಿ 6 ಬಾರಿ 9 21 ಮಾಡ್ಬೋದು. ಮತ್ತು ಪ್ರಾಣಾಯಾಮ ಯಾವಾಗಲೂ ಮುಂಜಾನೆ ಒಳ್ಳೆಯದು. ಮುಂಜಾನೆ ಆದರೆ ಅದರ ಪ್ರಯೋಜನ ಹೆಚ್ಚು ಆಕ್ಸಿಜನ್ ನಮ್ಮ ಬ್ರೈನ್ ಅಬ್ಸಾರ್ಬ್ ಆಗ್ತದೆ ಅಂತೇಳಿ ಉಲ್ಲೇಖ ಇದೆ ಬಂಧುಗಳೇ. ಇದರ ಜೊತೆಯಲ್ಲಿ ಈ ಸಂಚಿಕೆಯಲ್ಲಿ ಮುದ್ರಾ ಯೋಗ, ಈ ನಾವೀಗ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಒಂದು ಸಂದರ್ಭದಲ್ಲಿ ಬೆಳಗಿನ ಸಂಜೆವರೆಗೆ ಕೆಲವೊಮ್ಮೆ ಟೈಮ್ ಸಹ ಹೋಗ್ತಾ ಇಲ್ಲ. ಮುದ್ದೆಗಳನ್ನು ಯಾವ ಹೊತ್ತಿಗೆ ಮಾಡೋದು, ಎನಿ ಟೈಮ್ ಎನಿವೇರ್ ಎನಿ ಪ್ಲೇಸ್. ಮುದ್ದೆ ಅಂದರೆ ಸಂತೋಷ, ದ್ರವ ಎಂದರೆ ಸಂತೋಷವನ್ನು ಒಳಕ್ಕೆ ಸೆಳೆಯೋದು. ಮುದ್ರೆಯನ್ನು ಯಾರೂ ಮಾಡ್ಬೋದು, ಯಾವುದೇ ರೀತಿಯ ಜಾತಿ ಮತ ಲಿಂಗ ಈಗ ಯೋಗಕ್ಕೂ ಇಲ್ಲ, ಎಲ್ಲರೂ ಮಾಡ್ಬೋದು. ಈ ಮುದ್ರೆ ಕೈ ಬೆರಳುಗಳ ವ್ಯವಸ್ಥಿತ ಚಲನೆಯಲ್ಲಿ ಮಾಡೋದು. ಆಲ್ ಫಿಂಗರ್ಸ್ ಆರ್ ಸೋ ಪವರ್ಫುಲ್. ನಮ್ಮ ಬೆರಳುಗಳಲ್ಲಿ ಪಂಚತತ್ವಗಳೇ ನೋಡಿ. ಇಲ್ಲಿ ಹೆಬ್ಬೆರಳಿಗೆ ಅಗ್ನಿ ತತ್ವ, ತೋರು ಬೆರಳಿಗೆ ವಾಯು ತತ್ವ, ಮಧ್ಯ ಬೆರಳು ಆಕಾಶ ತತ್ವ, ಉಂಗುರ ಬೆರಳು ಪೃಥ್ವಿ ತತ್ವ, ಕಿರುಬೆರಳು ಜಲತತ್ವ. ಈ ಬೆರಳಿನ ಅಗ್ರಭಾಗದ ನರತಂತುಗಳು ನಮ್ಮ ಇಲ್ಲಿಗೆ ಬ್ರೈನ್ಗೆ ಅಟ್ಯಾಚ್ ಆಗಿದೆ. ಈಗ ಉದಾಹರಣೆಗೆ ನಾನು ತೋರು ಬೆರಳು ಹೆಬ್ಬೆರಳು ತುದಿ ಚಿನ್ಮುದ್ರೆ, ಜ್ಞಾನ ಸರಸ್ವತಿ ಮುದ್ರೆ ಅಂತ ಈ ರೀತಿ ಟಚ್ ಮಾಡಿದ ತಕ್ಷಣ ಇಲ್ಲಿ ಲಿಂಕ್ ಟಚ್ ಆಗ್ತದೆ, ಓಪನ್ ಆಗ್ತದೆ. ಹಾಗೆ ಅದು ಎನರ್ಜಿ ಒಳಗಡೆ ಪಾಸ್ ಆಗ್ತಾ ಇರ್ತದೆ. ಹೇಗೆ ನಾವು ಊಟ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ವಾಕಿಂಗ್ ಹೋಗ್ತೀವಿ, ಜಿಮ್ ಮಾಡ್ತೀವಿ, ನಮ್ಮ ದೇಹದಲ್ಲಿರುವ ಇಲೆಕ್ಟ್ರೋ ಮ್ಯಾಗ್ನೆಟ್ ಶಕ್ತಿ ಇಲ್ಲಿ ಹೊರಗೆ ಹೋಗಿ ವೇಸ್ಟ್ ಆಗ್ತಾಯಿದೆ. ಈ ಮುದ್ರೆ ಮಾಡುವಾಗ ಒಳಗಡೆ ಬರ್ತದೆ. ಇದು ಹಿಂದೆ ಯುಗಾಂತರದಿಂದ ಮಾಡ್ತಾಯಿದ್ರು. ಈಗ ನಾವು ದೇವರ ಮೂರ್ತಿಗಳಲ್ಲಿ ಸಹ ನಾವು ಮುದ್ದೆಗಳನ್ನು ಗಮನಿಸೋದು ಬಂಧುಗಳೇ. ಈಗ ನಾವು 1 2 3 ಮುದ್ದೆಗಳನ್ನು ಗಮನಿಸೋಣ. ಪ್ರಥಮವಾಗಿ ಪ್ರಾಣ ಮುದ್ರೆ ನೋಡಿ. ಇದು ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ, ಪ್ರಾಣ ವೀಕ್ ಆಗಬಾರ್ದು. ಅಂದರೆ ಇದು ಹೆಬ್ಬೆರಳು, ಆಮೇಲೆ ಕಿರುಬೆರಳು, ಉಂಗುರ ಬೆರಳು, 3 ಬೆರಳುಗಳನ್ನು ಈ ರೀತಿ ಅಗ್ರಭಾಗ ಫೆದರ್ ಟಚ್ ಮೆತ್ತಗೆ ಸ್ಪರ್ಶಿಸಬೇಕು. ಈ ರೀತಿ ಹಿಡ್ಕೊಂಡು ಒಂದು 10 ನಿಮಿಷ. ಮುದ್ರೆ ಹಗಲು ಹೊತ್ತು, ಊಟ ಮಾಡಿದ ಮೇಲೆ ಯಾವ ಹೊತ್ತು ಮಾಡ್ಬೋದು. ಮುಂಜಾನೆ ಆದರೆ ಒಳ್ಳೆಯದು. ಇದಕ್ಕೆ ನಾವು ಮಂತ್ರ ಹಾಕಿದರೆ ಸೌಂಡ್ ಥೆರಪಿ ಆಗ್ತದೆ, ಚಕ್ರಗಳು ಆ್ಯಕ್ಟಿವ್ ಆಗ್ತಾ ಇರ್ತದೆ. ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ.
ನಮ್ಮ ದೇಹದಲ್ಲಿರುವ ಚಕ್ರಗಳು ಆ್ಯಕ್ಟಿವೇಟ್ ಆಗಲಿಕ್ಕೆ ಈ ಮುದ್ರೆ ಬಹಳ ಒಳ್ಳೆಯದು. ಇದಕ್ಕೆ ಮಂತ್ರ ಹೀಗೆ, ಪ್ರಾಣ ಮುದ್ರೆ ಈ ರೀತಿ ಬಂಧುಗಳೇ. ಈಗ ಮಂತ್ರ ಈ ರೀತಿ: ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ ನಾವು ಚಾರ್ಜ್ ಮಾಡಬೇಕು. ಯಾಕಂದರೆ ಚೈತನ್ಯ ಶಕ್ತಿ ಹೆಚ್ಚಾಗಲಿಕ್ಕೆ, ನಿತ್ರಾಣ ಕಡಿಮೆ ಆಗಲಿಕ್ಕೆ, ಆಯಾಸ ಪರಿಹಾರಕ್ಕೆ, ವಿಟಮಿನ್ನ ಕೊರತೆ ನೀಗಿಸಲಿಕ್ಕೆ, ಕಣ್ಣು ಕೆಂಪಾಗುವುದು ಇತ್ಯಾದಿಗಳು ಒಳ್ಳೆಯದು. ಈ ಮುದ್ರೆಯನ್ನು 10 ನಿಮಿಷ ಮಾಡಿ ಆರಂಭದಲ್ಲಿ. ಈ ಮುದ್ರೆ ಆದ ಮೇಲೆ ಈ ಸ್ಟ್ರೆಸ್ ರಿಲೀಸಿಗೆ ನೋಡಿ, ಜ್ಞಾನ ಸರಸ್ವತಿ ಮುದ್ರೆ. ಇದು ತೋರು ಬೆರಳು ಹೆಬ್ಬೆರಳು ತುದಿ ಚಿನ್ಮುದ್ರೆ. ಇದಕ್ಕೂ ಸಹ ಒಂದು ಮಂತ್ರ, ಬೇರೆ ಬೇರೆ ಮಂತ್ರಗಳು ಹೇಳ್ತಾರೆ. ಇದಕ್ಕೆ ಸರಸ್ವತಿ ಮುದ್ರೆ ಹೇಳ್ತಾರೆ. ಆಸಕ್ತರು ಮಂತ್ರ ಹೇಳ್ಬೋದು, ಮಂತ್ರ ಕಡ್ಡಾಯ ಇಲ್ಲ. ಈಗ ಯಾರಿಗೆ ಮಂತ್ರ ಬೇಕು ಅವರು ಹೇಳ್ಬೋದು. ಮಂತ್ರ ಹೇಳಿದ ಒಳ್ಳೆ ಚಕ್ರಗಳು ಆ್ಯಕ್ಟಿವೇಟ್ ಆಗಲಿಕ್ಕೆ, ನಮ್ಮ ದೋಷಗಳ ಪರಿಹಾರಕ್ಕೆ ಒಳ್ಳೆಯದು ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಬಂಧುಗಳೇ. ಇದಕ್ಕೆ ಈ ಜ್ಞಾನ ಸರಸ್ವತಿಯ ಮುದ್ರಾ ಮಂತ್ರ ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತಿ ನಮಃ. ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತಿ ನಮಃ. ಇಲ್ಲಿ ಐಂ ಅಂದರೆ ಸರಸ್ವತಿ ಉಸಿರು, ಹ್ರೀಂ ಅಂದರೆ ನಾಲೆಜ್. ಈ ರೀತಿ ನಮ್ಮ ಅಗಾಧವಾದ ಮೆಮೊರಿ ಮತ್ತು ಕಾನ್ಸಂಟ್ರೇಷನ್ಗೆ ಈ ಜ್ಞಾನ ಮುದ್ರೆ, ಮತ್ತು ಒತ್ತಡ ನಿವಾರಣೆಗೆ, ಟೆನ್ಷನ್ ಕಮ್ಮಿ ಆಗಲಿಕ್ಕೆ, ಆ್ಯಂಗ್ಸೈಟಿ ಕಮ್ಮಿ ಆಗಲಿಕ್ಕೆ. ಈಗ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅಲ್ಲಿ ಕೊರೋನಾ ಇಲ್ಲಿ ಕೊರೋನಾ ಹೇಳಿದ್ರೆ ನಾವು ಥರ ಸ್ಟ್ರೆಸ್ ಆಗ್ತದೆ, ಒತ್ತಡ ಆಗ್ತದೆ. ಆವಾಗ ಈ ಮುದ್ರೆ ಒಂದು 10 ರಿಂದ 20 ನಿಮಿಷ ಮಾಡಿ ಬಂಧುಗಳೇ. ನನಗೆ ಗೊತ್ತಿದ್ದ ಪ್ರಕಾರ ಕೊರೋನಾ ಬಂದ ಪೇಷೆಂಟಿಗೆ ತುಂಬ ನಿತ್ರಾಣ ಮತ್ತು ಡಿಪ್ರೆಷನ್. ಭಾಳಷ್ಟು ಮಂದಿ ನಮಗೆ ಸಹ ದೂರವಾಣಿಯ ಮೂಲಕ ಹೇಳ್ತಾರೆ, ಸರ್ ನಿತ್ರಾಣ ಆಗ್ತದೆ, ಟೈರ್ಡ್. ಆದರೆ ಕೊರೋನಾಕ್ಕೆ ಭಯಪಡಬಾರ್ದು. ಯಾವಾಗ ನಾವು ಭಯ ಬಂತು ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಭಯ ಬಂದವುಗಳೇ ಶೇಕ್ ಎಲ್ಲ ಅಲ್ಲ, ನಮ್ಮ ಸೆಲ್ಸ್ಗಳೆಲ್ಲ ಗಮನಿಸಿ ಬಂಧುಗಳೇ. ನಮಗೆ ಭಯ ಆದ ಕೂಡಲೇ ನಮ್ಮ ದೇಹದಲ್ಲಿರುವ ಸೆಲ್ಸ್ಗಳೆಲ್ಲ ಅಲ್ಲಾಡ್ತದೆ, ಅಲುಗಾಡ್ತದೆ, ಶೇಕ್ ಆಗ್ತದೆ. ಅವಾಗ ಅದು ಇನ್ನಷ್ಟು ಕಾಯಿಲೆಗಳಿಗೆ ಆಹ್ವಾನ ಕೊಟ್ಟಾಗ ಆಗ್ತದೆ. ಹಾಗೆ ಭಯ ಹೋಗಲಿಕ್ಕೆ ಅದಕ್ಕೂ ಸಹ ನಮ್ಮ ಹಿರಿಯರು ಭೃಗು ಮತ್ತು ಅಗಸ್ತ್ಯ ಋಷಿಮುನಿಗಳು ಅದಕ್ಕೂ ಸಹ ಒಂದು ಮಂತ್ರ ಮುದ್ರೆ ಹೇಳಿ ನೋಡಿ. ಇದು ಮಧ್ಯದ ಬೆರಳು ಶನಿಗ್ರಹ. ಇಲ್ಲಿ ನಮ್ಮ ಬೆರಳುಗಳಿಗೆ ಸಹ ಗ್ರಹಗಳನ್ನು ಹೇಳಿದ್ದಾರೆ ನೋಡಿ. ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಚಿಕ್ಕ ಬೆರಳು ಬುಧಾಯ ಚ, ತೋರು ಬೆರಳು ಗುರು, ಹೆಬ್ಬೆರಳು ಶುಕ್ರ, ಮಧ್ಯದು ಶನಿಗ್ರಹ. ಇಲ್ಲಿ ರಾಹವೇ ಕೇತವೇ ನಮಃ ಅಂತ ನಮ್ಮ ಕೈಯಲ್ಲಿ 12 ರಾಶಿಗಳಿವೆ, 27 ನಕ್ಷತ್ರಗಳಿವೆ, ನವಗ್ರಹಗಳಿವೆ, ಪಂಚತತ್ವಗಳೇ ಅಂತೇಳಿ ಮುದ್ರಾಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖ ಇದೆ. ಇದು ಮಧ್ಯದ ಬೆರಳು ಶನಿಗ್ರಹ, ಹೆಬ್ಬೆರಳು ಶುಕ್ರಗ್ರಹ. ಶನಿ ಮತ್ತು ಶುಕ್ರ ಅಂದರೆ ಈ ಆಕಾಶ ತತ್ವ ಮತ್ತು ಹೆಬ್ಬೆರಳು ಅಗ್ನಿತತ್ವ. ಈ ರೀತಿ ಹಿಡಿದುಕೊಂಡು ಇದು ಭಯ ಹೋಗಲಿಕ್ಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ, ರೋಗಾಣುನಾಶ, ವೈರಾಣುನಾಶ, ವಿಷಾಣುನಾಶ ನಮ್ಮ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ರು ಗುರುಕುಲ ಪದ್ಧತಿಯಲ್ಲಿ. ರಾಜ ಮಹಾರಾಜ ಕಾಲ ವೈರಸ್ಗಳ ನಾಶಕ್ಕೆ ಮಾಡಿ ಅಂತೇಳಿ ಈ ರೀತಿ ಓಂ ಹೃಷಿಕೇಶಾಯ ನಮಃ, ಓಂ ಹೃಷಿಕೇಶಾಯ ನಮಃ, ಓಂ ಹೃಷಿಕೇಶಾಯ ನಮಃ ಅಂತೇಳಿ 108 ಬಾರಿ ಪಠಣ ಮಾಡಬೇಕು. ಒಮ್ಮೆಗೆಲ್ಲ 16 ಮಾಡಬಹುದು. ಇನ್ ಕೇಸ್ ನಮ್ಮ ಇಷ್ಟ ದೇವರನ್ನು ಇಟ್ಟುಕೊಂಡು ಈ ಮಧ್ಯದ ಬಳಿ ಟಚ್ ಮಾಡಿ ಸಹ ಮಾಡ್ಬೋದು ಬಂಧುಗಳೇ. ಈ ಹಲವು ಥೆರಪಿ ಇದೆ. ಏನು ನಾವು ಸರಕಾರ ಹೇಳಿದ ನಿಯಮಗಳನ್ನು ಪಾಲಿಸಬೇಕು. ಅಗತ್ಯದಲ್ಲಿ ಅಲೋಪತಿ ಆಗಲಿ, ಹೋಮಿಯೋಪತಿ ಆಗಲಿ, ಆಯುರ್ವೇದ ಆಗಲಿ ಇದನ್ನೆಲ್ಲ ನಾವು ಬೇಕಾದಲ್ಲಿ ಬಳಸಿಕೊಂಡು ವೈದ್ಯರನ್ನು ಸಂಪರ್ಕಿಸಿ. ಆದರೆ ಕೊರೋನಾ ಬಂತು ಅಂತ ಭಯಪಟ್ಟರೆ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಲಂಗ್ಸ್ ಡ್ಯಾಮೇಜ್ ಆಗ್ತದೆ, ಬೇರೆ ಬೇರೆ. ಅದಕ್ಕೆ ನಾವು ಸ್ವಲ್ಪ ಫಿಟ್ ಇದ್ದಾಗ ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು. ಅಥವಾ ಈಗ ಹೆಚ್ಚು ಜಿಮ್ಮು ವಾಕಿಂಗ್ ಹೋಗದಿರೆ ಕೊನೆಯ ಪಕ್ಷ ಕೆಲವು ವ್ಯಾಯಾಮ ಅಥವಾ ಯೋಗಾಸನ ಮಾಡಿದಾಗ ನಮ್ಮ ಇಮ್ಯುನಿಟಿ ಬಿಲ್ಡಪ್ ಆಗ್ತದೆ. ಮತ್ತು ಕೆಲವು ಹೆಚ್ಚು ವ್ಯಾಯಾಮ ವಯಸ್ಸಾದವರೇ ಆಗಿದ್ರೆ ಮಂತ್ರ ಮುದ್ರೆ ಮಾಡ್ಬೋದು ಅಥವಾ ಮುದ್ರೆ ಸಹ ಮಾಡ್ಬೋದು. ಇದು ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸ್, ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಇದರ ಬಗ್ಗೆ ಸಾಕಷ್ಟು ಮುದ್ರಾಶಾಸ್ತ್ರ ಗ್ರಂಥಗಳಿಗೆ ಉಲ್ಲೇಖ ಇದೆ ಬಂಧುಗಳೇ. ಆದ ಕಾರಣ ಇಂತಹ ಈ ಸಂಚಿಕೆಯಲ್ಲಿಗೆ ನಾವು ಪ್ರಾಣ ಮುದ್ರೆ 10 ನಿಮಿಷ, ಓಂ ಹಿರಣ್ಯಗರ್ಭಾಯ ನಮಃ, ಚಿನ್ಮುದ್ರೆ ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತಿ ನಮಃ. ಆಮೇಲೆ ಆಕಾಶ ಮುದ್ರೆ ಈ ರೀತಿ, ಇದಕ್ಕೆ ಸಹ ಮಂತ್ರ ಇದೆ. ಭೃಗು ಮತ್ತು ಅಗಸ್ತ್ಯ ಋಷಿಗಳು ಹೇಳಿದ ಮಂತ್ರ ಓಂ ಹೃಷಿಕೇಶಾಯ ನಮಃ ಅಂತೇಳಿ ಈ ರೀತಿ ಒಂಥರ ಫಿಸಿಯೋಥೆರಪಿ ಅಂತೆ. ಇನ್ ಕೇಸ್ ವೈರಸ್ ಎಲ್ಲ ಮಲ್ಟಿಪ್ಲೈ ಆಗದಿರಲಿಕ್ಕೆ ಅಥವಾ ಮೆಲ್ಟ್ ಆಗಿ ಹೋಗಲಿಕ್ಕೆ ಒಳ್ಳೆಯದು ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಅದೇನೇ ಇರಲಿ, ನಾವು ಈ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡೋಣ. ನಮ್ಮ ಸ್ಪಿರಿಚುವಲ್ ಬಲ, ದೈವ ಬಲ, ಆಧ್ಯಾತ್ಮಿಕ ಬಲ ಹೆಚ್ಚಿಸೋಣ. ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಣ ಹೇಳುತ್ತಾ ಬಂಧುಗಳೇ, ಈ ಸಂಚಿಕೆಯನ್ನು ಇದೀಗ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಮುಂದಿನ ಈ ಒಂದು ಯೋಗ ಸಂಚಿಕೆಯಲ್ಲಿ ಇನ್ನಷ್ಟು ಯೋಗದ ಬಗ್ಗೆಯ ಮಾಹಿತಿಯನ್ನು ಪಡೆಯೋಣ ಹೇಳುತ್ತಾ ಅಲ್ಲಿವರೆಗೆ ವಂದನೆಗಳು.